ದೇಶಾದ್ಯಂತ ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಉಚಿತ ಲಸಿಕೆ ಲಭ್ಯವಿದ್ದು ಬೆಳ್ಮನ್ ಭಾಗದಲ್ಲಿ ಉತ್ತಮ ಪ್ರತಿಕ್ರಿಯೆಯೂ ಕೂಡ ವ್ಯಕ್ತವಾಗಿದೆ. ಲಸಿಕೆ ಪಡೆಯುವ ಉತ್ಸಾಹ ಇಲ್ಲಿನ ಜನರಲ್ಲಿ ಹೆಚ್ಚುತ್ತಿದ್ದು ಲಸಿಕೆಗೆ ಬೇಡಿಕೆಗೆ ಅನುಗುಣವಾಗಿ ಲಸಿಕೆಯ ಕೊರತೆಯೂ ಕೂಡ ಕಂಡುಬರುತ್ತಿದೆ. ಆದರೂ ಇಲ್ಲಿನ ವೈದ್ಯಾಧಿಕಾರಿ ಡಾಕ್ಟರ್ ಬಿಬಿ ರಾವ್ ಬೇರೆ ಬೇರೆ ಸಮುದಾಯ ಕೇಂದ್ರಗಳಿಂದ ತರಿಸಿ ಬಂದಿರುವಂತಹ ಜನರಿಗೆ ಲಸಿಕೆ ನೀಡುವಲ್ಲಿ ಶ್ರಮ ವಹಿಸ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿರುವಂತಹ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಿನಕ್ಕೆ ಸರಾಸರಿ 100ಕ್ಕೂ ಮಿಕ್ಕಿ ರೋಗಿಗಳು ಬಂದು ಚಿಕಿತ್ಸೆ ಪಡೆಯುತ್ತಿರುವುದು ವಿಶೇಷವಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿರುವ ವೈದ್ಯಾಧಿಕಾರಿಗಳು ಇಲ್ಲಿನ ಗ್ರಾಮ ಪಂಚಾಯತ್ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಕಾರದಿಂದಾಗಿ ಇಲ್ಲಿ ಬರುವಂತಹ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಲು ಸಹಕಾರಿಯಾಗಿದೆ. ರೋಗಿಗಳ ಸೇವೆಯೇ ನಮ್ಮ ಆದ್ಯ ಕರ್ತವ್ಯವಾಗಿದ್ದು ಜನರು ಈ ಕೊರೋನಾದಂಥ ಸಂದಿಗ್ಧ ಕಾಲದಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವಹಿಸಿ ಎಚ್ಚರಿಕೆಯಿಂದ ಇರಬೇಕು ಎಂದರು. ಕ್ಲೀನಿಂಗ್ ಕೂಡ ಇಟ್ಟಾಂಡು ಕೂಡ ಸರಿ ಉಂಟು. ಅದೆಲ್ಲ ಪ್ರಾಬ್ಲಮ್ ಇತ್ತು. ಟ್ರೀಟ್ ಮಾಡ್ತೇವೆ ಬತ್ತಿ ಕೊಟ್ಟರೆ ಡಿಸ್ಟೆನ್ಸ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕೂಡ ಇಟ್ಕೊಂಡು ನಾನು ದೂರ ತೊಂದರೆ ಕೂಡ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಈಸಿ ಆದ ವ್ಯಾಕ್ಸಿನೇಷನ್ ಆಡಿ ಅದು ಹೇಳಿದಿಲ್ಲ ಸಹ ಹೇಳ್ತಾರೆ. ನಾನು ಈ ಪಕ್ಕದ ಶಾಲೆಯಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಇವತ್ತು ವ್ಯಾಕ್ಸಿನ್ ಅಂತ ಇನ್ಫಾರ್ಮ್ ಮಾಡಿದ್ರು. ಇಲ್ಲಿ ಬಂದೆವು. ಈ ಬಂದಾಗ ಆನ್ ಟೈಮ್ಗೆ ಎಲ್ಲ ಸಿಬ್ಬಂದಿಗಳೆಲ್ಲ ಸಹಕಾರದಿಂದ ಸರಿಯಾದ ಸಮಯಕ್ಕೆ ನಮಗೆ ಸಿಗುವಂತಾಯಿತು. ಮತ್ತು ಇಲ್ಲಿಯ ಕ್ಲೀನ್ನೆಸ್ ಆಗಲಿ, ಡಿಸಿಪ್ಲಿನ್ ಮತ್ತು ಸಾಮಾಜಿಕ ಅಂತರ ಎಲ್ಲ ರೀತಿಯಲ್ಲಿ ಹೇಳುವಂತಿಲ್ಲ, ಎಲ್ಲ ಪಾಲಿಸ್ತಾ ಇದ್ದಾರೆ ನಿಯಮಗಳನ್ನೆಲ್ಲ, ಸರ್ಕಾರ ನಿಯಮ. ನಮಗೆ ಬೆಳ್ಮಣ್ಣು ಇಲ್ಲಿ ನಮ್ಮ ಮಾಸ್ ವ್ಯಾಕ್ಸಿನೇಷನ್ ಕ್ಯಾಂಪೇನ್ ಪ್ರಯುಕ್ತ ಇವತ್ತು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ 45 ವರ್ಷ ಮೇಲ್ಪಟ್ಟ ಎಲ್ಲ ಜನರಿಗೂ ಹಾಗೆ 18ರಿಂದ 44 ವರ್ಷ ವಯಸ್ಸಿನ ಎಲ್ಲ ಆದ್ಯತೆ ಗ್ರೂಪಿನ ಜನರಿಗೆ ಇವತ್ತು ವ್ಯಾಕ್ಸಿನೇಷನ್ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಮಧ್ಯಾಹ್ನ 1 ಗಂಟೆ 20 ನಿಮಿಷ ಆಯಿತು. ಇಷ್ಟವರೆಗೆ ನಾವು ಆಲ್ಮೋಸ್ಟ್ 210 ಜನರಿಗೆ ನಾವು ವ್ಯಾಕ್ಸಿನೇಷನ್ ಮಾಡಿದ್ದೇವೆ. ಇನ್ನೂ ಸಹ ನಮ್ಮಲ್ಲಿ ಜನರು ಇನ್ನೂ ಬರ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಜನರಲ್ಲಿ ವಿನಂತಿ ಮಾಡೋದು ಅಂತ ಹೇಳಿದರೆ, ಈ ಒಂದು ಸಾರ್ವಜನಿಕರಿಗೆ ಏನು ಕಾರ್ಯಕ್ರಮ ಇದೆ, ಮಾಸ್ ವ್ಯಾಕ್ಸಿನೇಷನ್ ಕ್ಯಾಂಪೇನ್ ಕಾರ್ಯಕ್ರಮ ಇದೆ, ಇದರ ಬಗ್ಗೆ ಸಾರ್ವಜನಿಕರ ಸದುಪಯೋಗವನ್ನು ಪಡ್ಕೊಳ್ಬೇಕು. ಸೊ ಅದರಿಂದ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ವ್ಯಕ್ತಿ